ದಾಖಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ನಾವೂರು ಇಲ್ಲಿ ನಾವಿದ್ದೇವೆ. ಈ ನಾವೂರಿನ ಶಾಲೆಯಲ್ಲಿ ಬಹಳ ವಿಶೇಷವಾಗಿ ಒಂದು ಕಾರ್ಯಾಚರಣೆ ಆಗಿರುವಂತಹದ್ದು ನೀವೀಗ ನೋಡ್ತಾ ಇದ್ದೀರಿ. ಈ ಟ್ಯಾಂಕರ್ನ ಶಿಫ್ಟ್ ಮಾಡುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಹೊಸತಾಗಿ ಟಾಯ್ಲೆಟ್ ಬರ್ತದೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಈಗ ಶಿಫ್ಟ್ ಮಾಡುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. 2 ಕ್ರೇನ್ ಮತ್ತು ಒಂದು ಹಿಟಾಚಿಯನ್ನು ಬಳಸಿ ಈ ಟ್ಯಾಂಕರನ್ನು ಅಥವಾ ಈ ಟ್ಯಾಂಕನ್ನು ಓವರ್ ಹೆಡ್ ಟ್ಯಾಂಕ್ ಏನಿದೆ ಇದನ್ನು ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಹಳ ಶ್ರಮವಹಿಸಿ ಸುಮಾರು 2.5 ಗಂಟೆಗಳ ಕಾಲ ನಿರಂತರವಾದಂಥ ಶ್ರಮದ ನಂತರ ಈ ಓವರ್ ಹೆಡ್ ಟ್ಯಾಂಕರ್ನ ಶಿಫ್ಟ್ ಮಾಡಲಾಗಿದೆ. ಕಾರಣ ಇಷ್ಟೇ, ಇಲ್ಲಿ ಈ ಒಂದು ಓವರ್ ಹೆಡ್ ಟ್ಯಾಂಕ್ ಇರುವಂತಹ ಪ್ರದೇಶದಲ್ಲಿ ಹೊಸತಾಗಿ ಒಂದು ಶೌಚಾಲಯ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೋಸ್ಕರವಾಗಿ ಸ್ಥಳೀಯ ಹಲವಾರು ಸಂಘ ಸಂಸ್ಥೆಗಳು ಅದರ ಜೊತೆಯಾಗಿವೆ. ಮುಖ್ಯವಾಗಿ ಗ್ರಾಮ ಪಂಚಾಯತ್ನವರು ಈಗಾಗಲೇ ಶಾಲೆಗೆ ಬೇಕಾದಂತಹ ಹಲವಾರು ಒಂದು ಸೌಲಭ್ಯಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕರಿಂದವೂ ಕೂಡ 5 ಲಕ್ಷ ರೂಪಾಯಿಯ ಅನುದಾನ, ಜೊತೆಗೆ ರೋಟರಿ ಕ್ಲಬ್ನವರು ಕೂಡ ಒಂದು ಸಹಾಯವನ್ನು ಮಾಡಿದ್ದಾರೆ. ಈ ಮೂಲಕ ಇಲ್ಲೊಂದು ವಿಶೇಷವಾದಂಥ ಈ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದಂಥ ಶೌಚಾಲಯ ನಿರ್ಮಾಣವಾಗಲಿಕ್ಕೆ ಈ ಸುಸಜ್ಜಿತ ಹೈಟೆಕ್ ಆದಂಥ ಶೌಚಾಲಯ ನಿರ್ಮಾಣಕ್ಕೆ ಅಡ್ಡಿ ಅಂತ ಇದ್ದದ್ದು ಈ ಟ್ಯಾಂಕನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಯೋಚನೆ ಮಾಡಿದಾಗ 2 ಕ್ರೇನ್ ಮತ್ತು ಒಂದು ಹಿಟಾಚಿಯನ್ನು ಬಳಸಿ ಟ್ಯಾಂಕನ್ನು ಶಿಫ್ಟ್ ಮಾಡಲಾಗಿದೆ. ಸುಮಾರು 5,000 ಲೀಟರ್ನ ಟ್ಯಾಂಕ್. ಈ ಟ್ಯಾಂಕನ್ನು ಶಿಫ್ಟ್ ಮಾಡಲಿಕ್ಕೆ ಒಂದು ಕಾರಣ ಏನು ಅಂತಂದರೆ, ಈ ಒಂದು ಪ್ರದೇಶಕ್ಕೆ ಈಗಾಗಲೇ ಶಿಫ್ಟ್ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿ ಶಿಫ್ಟ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಈ ಸ್ಥಳದಲ್ಲಿ ಮುಖ್ಯವಾಗಿ ಈ ಸ್ಥಳದಲ್ಲಿ ಶಾಲೆಯ ಕೈತೋಟ ಬರ್ತದೆ. ಶಾಲೆಯ ಕೈತೋಟಕ್ಕೆ ಈ ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಸುಸಜ್ಜಿತವಾದಂಥ ಶೌಚಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಮತ್ತೊಂದು ಸಿಂಟೆಕ್ಸ್ ಟ್ಯಾಂಕನ್ನು ಬಳಕೆ ಮಾಡಲಿಕ್ಕೆ ಒಂದು ಯೋಚನೆಯನ್ನು ಮಾಡಿದ್ದಾರೆ. ಈ ಮೂಲಕ ಈಗ ನಾವು ಶಿಫ್ಟಿಂಗಿನ ಕಾರ್ಯಾಚರಣೆಯನ್ನು ನೋಡಿದ್ರಿ. ಈಗ ಶಿಫ್ಟ್ ಆಗಿರುವಂಥ ಟ್ಯಾಂಕನ್ನು ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಟ್ಯಾಂಕ್ ಶಿಫ್ಟ್ ಮಾಡಲಾಗಿದೆ, ಶಿಫ್ಟ್ ಮಾಡಿ ಇಲ್ಲಿ ಇಡಲಾಗಿದೆ. ಆ ಒಂದು ಟ್ಯಾಂಕ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಒಂದು ವೇಳೆ ಈ ಟ್ಯಾಂಕನ್ನು ಶಿಫ್ಟ್ ಮಾಡದೇ ಇರ್ತಿದ್ರೆ ಏನಾಗ್ತಿತ್ತು, ಇದನ್ನು ಡೆಮಾಲಿಷನ್ ಮಾಡಬೇಕಿತ್ತು. ಡೆಮಾಲಿಷನ್ ಮಾಡೋದಾದರೆ ಸಂಪೂರ್ಣವಾಗಿ ವೇಸ್ಟ್ ಆಗ್ತಾ ಇತ್ತು. ಜೊತೆಗೆ ಇಂತಹದೊಂದು ಟ್ಯಾಂಕ್ 5,000 ಲೀಟರ್ನ ಟ್ಯಾಂಕನ್ನು ಮಾಡೋದಕ್ಕೆ ಸುಮಾರು 3 ಲಕ್ಷಕ್ಕೂ ಅಧಿಕ ಖರ್ಚು ಬರುತ್ತೆ. ಆದರೆ ಇದು 2 ಹಿಟಾಚಿ ಗುರುವಾಯನಕೆರೆಯ ಸ್ವಾಗತ ಅವ್ರದ್ದು ಮತ್ತು ಇಲ್ಲಿಯ ಹರೀಶ್ ಸಾಲಿಯನ್ ಮೋರ್ತಾಜಿಯವರ ಒಂದು JCB ಮತ್ತು 2 ಕ್ರೇನ್ ಬಳಕೆ ಮಾಡಿಕೊಂಡು ಇಲ್ಲಿ ಈ ಒಂದು ಟ್ಯಾಂಕನ್ನು ಶಿಫ್ಟ್ ಮಾಡಲಾಗಿದೆ. ಈ ಶಿಫ್ಟ್ ಮಾಡಲಾಗಿರೋದ್ರ ಬಗ್ಗೆ ಇಲ್ಲಿಯ ಮುಖ್ಯೋಪಾಧ್ಯಾಯನ ಹತ್ರ ಮಾತಾಡಿಸ್ಬೇಕು. ಮೇಡಮ್, 5,000 ಲೀಟರ್ನ ಟ್ಯಾಂಕ್ ಇದನ್ನು ಹೇಗೆ ಶಿಫ್ಟ್ ಮಾಡುವಂಥ ಯೋಚನೆ ಯಾರ್ದು ಮತ್ತು ಇದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ? ಇದಕ್ಕೆ ಸರ್ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಗಣೇಶರು ಮತ್ತು ನಮ್ಮ ಊರಿನ ಡಾಕ್ಟ್ರು ಪ್ರದೀಪ್ ಅವರು, ಹಾಗೆ ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಸೇರಿ ಈ ಒಂದು ಪ್ಲೇಸಲ್ಲಿ ಶೌಚಾಲಯ ಮಾಡುವ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದು. ಮತ್ತು ಅಲ್ಲಿ ಈ ಟ್ಯಾಂಕ್ ಇತ್ತು, ಹಾಗೆ ಆ ಟ್ಯಾಂಕನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಆ ಜಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡುವ ಅಂತ ಹೇಳಿ ನಾವೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ದು. ಕಾರ್ಯಾಚರಣೆ ನಡೆದಿದೆ, ಯಶಸ್ವಿಯಾಗಿದೆ. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹೇಗಿತ್ತು, ಕ್ರೌಡ್ ಹೇಗಿತ್ತು, ಮಕ್ಕಳು ಎಷ್ಟು ಸಂಖ್ಯೆಯಲ್ಲಿ ಕುತೂಹಲಭರಿತರಾಗಿ ನೋಡ್ತಾ ಇದ್ರು? ಮಕ್ಕಳು ತುಂಬ ಖುಷಿಯಾಗಿದ್ದಾರೆ ಸರ್. ಅವರು ಕ್ಲಾಸಿನಲ್ಲಿ ಇರಲಿಲ್ಲ, ಎಲ್ಲ ಅದು ಆ ಕಾರ್ಯಾಚರಣೆ ಆಗುವಾಗ ಮಕ್ಕಳೆಲ್ಲ ಹೊರಗೆ ಬಂದು ಮಕ್ಕಳಿಗೆ ಸಹ ನೋಡಲಿಕ್ಕೆ ನಾವು ಒಂದು ಅನುವು ಮಾಡಿಕೊಟ್ಟೆವು. ಮತ್ತು ಸುತ್ತಮುತ್ತಲಿನ ಜನರು ಅವರು ಸಹ ಎಲ್ಲ ಬಂದು ನೋಡಿದರು. ಅಂದರೆ ಇಂಥದ್ದು ನೋಡಲಿಕ್ಕೆ ಸಿಗುವುದಿಲ್ಲಲ್ಲ ಸರ್, ಇದು ಫಸ್ಟ್ ಟೈಮು. ನಾವು ಸಹ ನೋಡಿದ್ದು ಫಸ್ಟ್ ಟೈಮು ಅಂತ, ಈ ಏರಿಯಾದವರು ಸಹ ನೋಡಿದ್ದು ಫಸ್ಟ್ ಟೈಮ್. ಅದರಿಂದ ತುಂಬ ಖುಷಿಯಾಯಿತು. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡಿದರು. ಅಂದರೆ ಅದು ಬರುವಂಥ ಸ್ಟೈಲನ್ನು ನೋಡಿ ಅದು ಮಕ್ಕಳಿಗೆ ತುಂಬ ಖುಷಿ ಆಯಿತು. ಯಂತ್ರೋಪಕರಣಗಳ ಬಳಕೆ ಮತ್ತು ಹೀಗೆ ಒಂದು ಟ್ಯಾಂಕನ್ನು ಶಿಫ್ಟ್ ಮಾಡೋದು, ಒಂದು ವೇಳೆ ಇಲ್ಲದಿದ್ದರೆ ಇದನ್ನು ಡೆಮಾಲಿಷ್ ಮಾಡಬೇಕಿತ್ತಲ್ವಾ? ಹೌದು ಸರ್, ಡೆಮಾಲಿಷ್ ಮಾಡಬೇಕಿತ್ತು. ಆದರೆ ಈಗ ಡೆಮಾಲಿಷ್ ಮಾಡದೆ ಈ ಒಂದು ಕಾರ್ಯಾಚರಣೆ ಮೂಲಕ ಇಲ್ಲಿ ಇದನ್ನು ಶಿಫ್ಟ್ ಮಾಡಿದ್ರಿಂದ ನಮಗೆ ಒಂದು ತರಕಾರಿ ತೋಟಕ್ಕೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಯಿತು ಸರ್. ಅನುಕೂಲ ಆಯಿತು. ಇಲ್ಲದಿದ್ದರೆ ಇಂಥದ್ದೊಂದು ಟ್ಯಾಂಕ್ ಮಾಡಲಿಕ್ಕೆ 3 ಲಕ್ಷಕ್ಕೂ ಅಧಿಕ ಮೊತ್ತದ ಖರ್ಚಾಗ್ತಿತ್ತು. ಖಂಡಿತ ಸರ್. ಈಗ ಒಂದು 13,000ದಲ್ಲಿ ಆಗಿದೆ ಅಂತ. ಹೌದು, 13,000ದಲ್ಲಿ ಆಗಿದೆ. ಈಗ 13,000 ಈ ಕಾರ್ಯಾಚರಣೆ ಆಗಿದೆ. ಇದು ನೋಡಿ, ಇದು ಬಹಳ ವಿಶೇಷವಾಗಿ. ಮೇಡಮ್, ನಿಮ್ಮ ಹೆಸರು? ರೋಹಿಣಿ. ಓಕೆ. ದಾಖಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ನಾವೂರು ಇದರ ಮುಖ್ಯೋಪಾಧ್ಯಾಯ ಅಂತ ರೋಹಿಣಿಯವರು ಮಾತನಾಡಿದರು. ಬಹಳ ವಿಶೇಷವಾಗಿ ಈ ಟ್ಯಾಂಕನ್ನು ಶಿಫ್ಟ್ ಮಾಡುವಂಥ ಕೆಲಸ ಬಹಳ
ರೋಚಕವಾಗಿ ನಡೀತು, ಹೇಗಾಯಿತು ಅನ್ನುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಟ್ಯಾಂಕರ್ನ ಶಿಫ್ಟ್ ಮಾಡಿದ ನಂತರ ಬಹಳ ಖುಷಿ ಏನು ಅಂತಂದರೆ ಯಶಸ್ವಿಯಾಗಿ ಶಿಫ್ಟ್ ಆಗಿದೆ, 2.5 ಗಂಟೆಗಳ ಕೆಲಸ ಆಗಿದೆ. ಜೊತೆಗೆ ಕೈತೋಟಕ್ಕೊಂದು ನೀರಿನ ವ್ಯವಸ್ಥೆ ಆಯಿತು, ಅಲ್ಲಿ ಸುಸಜ್ಜಿತವಾದಂಥ ಶೌಚಾಲಯ ನಿರ್ಮಾಣಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಹಕರಿಸಿದಂಥ ಮತ್ತು ಸಹಕರಿಸ್ತಾ ಇರೋ ಎಲ್ಲರಿಗೂ ಕೂಡ ರೋಹಿಣಿ ಟೀಚರ್ ಅವರು ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಮುಂದೆಯೂ ಕೂಡ ನಮ್ಮ ಜೊತೆಗೆ ಇಂಥ ಕೈ ಜೋಡಿಸಿ ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದಾರೆ. ಮನೀಶ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ನಾವ್ರ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.